ಉಳ್ಳಾಲ ಉರುಸ್ ಪ್ರಯುಕ್ತ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಂಟಿಯಾಗಿ ಶಾಸಕ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವಾ ರವರ ಮುಂದಾಳತ್ವದಲ್ಲಿ ಪ್ರಸಿದ್ಧ ಉಳ್ಳಾಲ ಉರುಸ್ ಪ್ರಯುಕ್ತ ಶನಿವಾರ ರಾತ್ರಿಯಿಂದ ಹಾಗೂ ಭಾನುವಾರ ರಾತ್ರಿಯ ತನಕ ನಡೆಯಲಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆಗಾಗಿ ಸಂದಲ್ ಮೆರವಣಿಗೆ ಉಳ್ಳಾಲ ಮುಖಚೇರಿ ತಾಜ್ಮಹಲ್ ಹಾಲ್ ಬಳಿಯಿಂದ ದರ್ಗಾಕ್ಕೆ ಸಾಗಿತು। ಈ ಸಂದರ್ಭದಲ್ಲಿ ಉಳ್ಳಾಲ ಉರುಸ್ಗೆ ಶಾಸಕರ ನೇತೃತ್ವದಲ್ಲಿ 133 ಕ್ವಿಂಟಲ್ ಅಕ್ಕಿ ಹಾಗೂ 125 ಕುರಿಗಳನ್ನು ಸಮರ್ಪಣೆಯಾಗಿ ನೀಡಲಾಯಿತು। ನಮ್ಮ ಕುರಿ ಕಾಣಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಭಾಗದ ಸದಸ್ಯರಾದಂಥ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಈ ಹೊರೆಕಾಣಿಕೆ ಮೆರವಣಿಗೆ ಹೋಗ್ತಾ ಇತ್ತು। ಪೂಜಾರಿಯವರ ಅನಾರೋಗ್ಯದ ಕಾರಣ ಸನ್ಮಾನ್ಯ ಪೂಜಾರಿಯವರ ಶಿಷ್ಯರಾಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಇವತ್ತು ಈ ಮೆರವಣಿಗೆಯನ್ನು ಹೊರೆಕಾಣಿಕೆ ಮೆರವಣಿಗೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ। ಸಂದಲ್ ಮೆರವಣಿಗೆಯನ್ನು ನಡೆಸ್ತಾ ಇದ್ದೇವೆ। ಸನ್ಮಾನ್ಯ ಯುಟಿ ಖಾದರ್ ಅವರು ಎರಡೂ ಬ್ಲಾಕಿನ ಅಧ್ಯಕ್ಷರುಗಳಲ್ಲಿ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆ ಮಾತಾಡಿಕೊಂಡು ಈ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ। ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ಶಾಸಕರು ಸುಮಾರು 150 ಕುರಿಗಳನ್ನು ಆಡಿನ ಮರಿಗಳನ್ನು ಇವತ್ತು ಸೈಯದ್ ಮದನಿ ದರ್ಗಾಕ್ಕೆ ನೀಡಲಿಕ್ಕೆ ಈ ಮೆರವಣಿಗೆಯೊಂದಿಗೆ ಬರ್ತಾ ಇದೆ, ನಮ್ಮ ಜೊತೆ ಇದೆ। ಅದರ ಅಲ್ಲದೆ ಸುಮಾರು 150 ಕ್ವಿಂಟಲ್ ಅಕ್ಕಿ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಕೂಡ ಕಳಿಸುವಂಥ ವ್ಯವಸ್ಥೆಯನ್ನು ಎರಡೂ ಬ್ಲಾಕಿನ ಸನ್ಮಾನ್ಯ ಪ್ರಶಾಂತ್ ಕಾಜರ್ ಅವರು ಮತ್ತು ನಮ್ಮ ಉಳ್ಳಾಲ್ ಬ್ಲಾಕಿನ ಎರಡೂ ಬ್ಲಾಕಿನ ನೇತೃತ್ವದಲ್ಲಿ ಇವತ್ತು ಮೆರವಣಿಗೆ ಮುಖಾಂತರ ಸನ್ಮಾನ್ಯ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ। ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಕರೀಂ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಚವಾ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೊಂಟುಗೋಳೆ ಮೊದಲಾದವರು ಉಪಸ್ಥಿತರಿದ್ದರು।